ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಸಮೀಪದ ಆರೂರಿನಲ್ಲಿ ತಾಯಿ ಮತ್ತು ಆಕೆಯ 1.5 ವರ್ಷ ಪ್ರಾಯದ ಮಗು ಮನೆಯೊಳಗೆ ನೇಣು ಹಾಕಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾರೆ. ಮೃತರನ್ನು ತಾಯಿ ಸುಷ್ಮಿತಾ ಮತ್ತು ಮಗು ಶ್ರೇಷ್ಠ ಎಂದು ಗುರುತಿಸಲಾಗಿದೆ. ಸುಷ್ಮಿತಾಳ ಪತಿ ಕೋರ್ಟ್ ಕೆಲಸಕ್ಕಾಗಿ ಬೆಂಗಳೂರಿಗೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ. ಈ ಹೃದಯ ವಿದ್ರಾವಕ ಘಟನೆಯ ಬಗ್ಗೆ ಸ್ಥಳೀಯರು ದಿಗ್ಭ್ರಮೆಗೊಂಡಿದ್ದಾರೆ. ಈ ಪ್ರಕರಣದ ಬಗ್ಗೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸಿ ಆತ್ಮಹತ್ಯೆಗೆ ಕಾರಣವೇನೆಂದು ಪತ್ತೆ ಹಚ್ಚಬೇಕೆಂದು ಒತ್ತಾಯಿಸಿದ್ದಾರೆ. ಬ್ರಹ್ಮಾವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಉಡುಪಿ ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಅವರು ಈ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಧ್ಯಾಹ್ನ ಸುಮಾರು 1 ಗಂಟೆ ನಂತರ ಬ್ರಹ್ಮಾವರ ಅರೂರು ಗ್ರಾಮದಲ್ಲಿ ಒಬ್ಬಳು ಲೇಡಿ ಸುಷ್ಮಿತಾ ಎಂಬವರು ನೇಣು ಹಾಕಿರುವ ಪರಿಸ್ಥಿತಿಯಲ್ಲಿ ಕಂಡುಬಂದಿದೆ. ಅವರೊಟ್ಟಿಗೆ ಅವರ ಮಗು 1.5 ವಯಸ್ಸಿರುವಂಥ ಮಗು ಸಹ ನೇಣು ಹಾಕಿರುವಂಥ ಪರಿಸ್ಥಿತಿಯಲ್ಲಿ ಕಂಡುಬಂದಿದೆ. ನಾವು ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಅವರು ಸೂಸೈಡ್ ಮಾಡಲಿಕ್ಕೆ ಮುಂಚೆ ಮಗುವನ್ನು ಹ್ಯಾಂಗ್ ಮಾಡಿದ ಮೇಲೆ ಅವರು ಖುದ್ದು ಸೂಸೈಡ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಘಟನಾ ಸ್ಥಳದಲ್ಲಿ ಒಂದು ಸೂಸೈಡ್ ನೋಟು ಸಿಕ್ಕಿದೆ. ಅದರಲ್ಲಿ ಈ ಘಟನೆಗೆ ನಾನೇ ಹೊಣೆಗಾರರಾಗಿರ್ತೀನಿ ಅಂತ ಹೇಳಿ ರೀತಿಯಲ್ಲಿ ಬರೆದಿದ್ದಾರೆ. ಮತ್ತು ಬೇರೆ ಯಾವ ಕಾರಣಕ್ಕಾಗಿದೆ ಅಂತ ಮತ್ತೆ ತನಿಖೆ ಮುಂದುವರಿಯುವಾಗ ಗೊತ್ತಾಗ್ತದೆ. ಪ್ರಥಮ ದೃಷ್ಟಿಯ ಗೊತ್ತಾಗಿರೋದು ಏನಂತ ಹೇಳಿದರೆ, ಅವರು ಹಸ್ಬೆಂಡ್ ಮತ್ತು ಅವರ ಫ್ಯಾಮಿಲಿಯವ್ರ ಮೇಲೆ 2009ರಲ್ಲಿ ಒಂದು 307 ಕೇಸ್ ಇತ್ತು, ಕನ್ವಿಕ್ಷನ್ ಆಗಿದೆ. ಅದು ಮೊನ್ನೆ ಅಷ್ಟೇ ಹೈಕೋರ್ಟಲ್ಲಿ ಆ ಕನ್ವಿಕ್ಷನನ್ನು ಕನ್ಫರ್ಮ್ ಮಾಡಿದ್ದಾರೆ, 12 ವರ್ಷ ಜೈಲು. ಅದರಲ್ಲಿ ಆ ವಿಷಯ ಬಗ್ಗೆ ಒಂದು ಮಾಡಿರಬಹುದು ಅಂತ ನಮಗೆ ಪ್ರಾಥಮಿಕವಾಗಿ ಅನುಮಾನ. ಮತ್ತು ಅದಲ್ಲದೆ ಬೇರೆ ಏನಾದರೂ ಕಾರಣಗಳಿದೆ ಅಂತ ಮತ್ತೆ ತನಿಖೆಯಲ್ಲಿ ಗೊತ್ತಾಗ್ತದೆ.